Hit like, share and subscribe to our channel. So ನೋಡಿ ಇಷ್ಟು ಎಲೆ ತೆಗೆದೆ ನಾನು ಒಂದೆಲೆಗದು ಚಟ್ನಿ ಮಾಡಲಿಕ್ಕೆ. ತುಂಬಾ ಸಂತೋಷ ಆಗ್ತಾ ಇದೆ ನೋಡುವಾಗ. ಇದು ಕ್ಯಾವಂಡಿಸ್. ಅದೇ ಕ್ಯಾವಂಡಿಸ್ ಅಲ್ಲ. ಅಲ್ಲಿ ಕೂಡ ಒಂದಾಗಿದೆ ನೋಡಿ. ನೋಡಿ ಅಲ್ಲಿ. ಇದು ರಾಣಿ ಅಂತ. ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈ ಕೂತಿದೆ ನೋಡಿ. ತೆಗೆದು ಮಲ್ಲಿಗೆ ಅಂತ ತೆಗೆದು ಕಟ್ಟಿ ದೇವರಿಗೆ ಇಡುವ ಅಂತ. ಜಾಸ್ತಿನ ಆಗಿಲ್ಲ, ಸ್ವಲ್ಪ ಉಂಟು. ನಂಗಂತೂ ಇದು ತುಂಬಾ ಇಷ್ಟ. ಇದರ ಪರಿಮಳ ಅಂತೂ ವಾವ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಈವ್ನಿಂಗ್ ಟೈಮ್ ಟೀ ಎಲ್ಲ ಆಯಿತು, ಗಾರ್ಡನಿಗೆ ಬಂದಿದ್ದೇವೆ. ಸ್ವಲ್ಪ ಮಲ್ಲಿಗೆ ಆಗಿದೆ ತೆಗೆಯುವ ಅಂತ. ಅದರ ಜೊತೆಗೆ ಕುಂಬಳಕಾಯಿ ಮತ್ತು ವೆರೈಟೀಸ್ ಆಫ್ ಬಾಳೆಹಣ್ಣಾಗಿದೆ. ನೇಂದ್ರ, ಕ್ಯಾವೆಂಡೀಸ್ ಮತ್ತು ಅದರಲ್ಲಿ ಕುಂಬಳಕಾಯಿ ಆಗಿದೆ, ಪಪ್ಪಾಯ ಎಲ್ಲವ ನೋಡೋಣ ಬನ್ನಿ. ನೋಡಿ ಅಮ್ಮ ಇಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಎಂತ ಮಾಡೋದು ಅಮ್ಮ? ಎಂತ ಮಾಡೋದು? ಎಲ್ಲರೂ ಹೇಳ್ತಾರಲ್ಲ ಮಲ್ಲಿಗೆಗೆಲ್ಲ ನಾಟಿ ಮಾಡಿದ್ರೆ ಚಿಗುರುವುದಿಲ್ಲ, ಆಗೋದಿಲ್ಲ ಅಂತೇಳಿ. ಅದಕ್ಕೆ ನಾನು ಟ್ರೈ ಮಾಡಿದ್ದು. ನೀವು ಇಲ್ಲಿ ಕಾಣುದಿಲ್ಲ, ಈಚೆ ಬನ್ನಿ. ಹೀಗೆ ಬಾ, ಇಲ್ಲಿ ಬಾ. ಅಲ್ಲಿ ಬಂದ್ರು. ಎಷ್ಟು ಒಳ್ಳೇದು ಬಂದಿದೆ ನೋಡಿ. ಒಂದು ನಿಮಿಷ ಬಂದೆ. ಇನ್ನೇಂದ ಮಳೆ ಎಂತ ಹೇಳಿ. ಈಗ ಕಾಣ್ತೀರಿ ನೀವು. ಇದು ಎಲ್ರು ಹೇಳ್ತಾರೆ ಮಲ್ಲಿಗೆ ಗಿಡ ಗೆಲ್ಲು ನಾಟಿ ಮಾಡಿದ್ರೆ ಬರುದಿಲ್ಲ, ಗಿಡ ಆಗೋದಿಲ್ಲ ಅದರದ್ದು ಅಂತೇಳಿ. ಅದಕ್ಕೆ ನಾನೊಮ್ಮೆ ನೋಡುವ ಅಂತೇಳಿ ಒಂದು ಗೆಲ್ಲು ನಾಟಿ ಮಾಡಿದಿಲ್ಲ. ಅದು ಈಗ ನೋಡಿ ಒಳ್ಳೆ ಚಿಗುರು ಬಂದಿದೆ. ಅಷ್ಟು ಬಂದಿದೆ ಅಲ್ಲ ಗಿಡ ನೋಡಿ. ಮಳೆ ಇದ್ದ ಕಾರಣ ಇದರ ಬುಡಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ನನಗೆ. ಈಗ ಇವತ್ತು ಸ್ವಲ್ಪ ನಿಂತಿತ್ತು ಮಳೆ ಅಲ್ಲ, ನಿನ್ನೆ ಸ್ವಲ್ಪ ಹುಲ್ಲು ತೆಗೆದು ಇದಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತೇನೆ ನೋಡಿ. ಅದರ ಜೊತೆಗೆ ಇದು ಯಾವ್ದದ್ದು? ಅಲಸಂದೆ ಗಿಡ. ಇದು ಅಲಸಂಡೆ. ಅದಕ್ಕೆ ಆಯ್ತು ಗೊಬ್ಬರ ಕೊಟ್ಟು. ಇದಕ್ಕೆ ಗೊಬ್ಬರ ಹಾಕ್ತಾ ಇದ್ರಮ್ಮ. ಸೊ ಅದರ ಜೊತೆಗೆ ಕುಂಬಳಕಾಯಿ ಆಗಿದೆ, ಬನ್ನಿ ನೋಡೋಣ. ಇದು ನಮ್ಮ ಮಲ್ಲಿಗೆ ಗಿಡ. ಮಲ್ಲಿಗೆ ಸ್ವಲ್ಪ ತೆಗ್ದಾಯ್ತು, ಸ್ವಲ್ಪ ತೆಗಿಲಿಕ್ಕೆ ಬಾಕಿ ಉಂಟು ನೋಡಿ. ಅದರ ಜೊತೆ ಇಲ್ಲಿ ನೋಡಿ, ಇಲ್ಲಿ ಕುಂಬಳಕಾಯಿ ಆಗಿದೆ ಈ ಬಳ್ಳಿಯಲ್ಲಿ ನೋಡಿ. ಇಲ್ಲಿ ಉಂಟು ನೋಡಿ, ನೋಡಿ ಕಾಣ್ತಾ ಉಂಟಾ? ಎರಡಾಗಿದೆ ಅಲ್ಲ ಇಲ್ಲಿ. ಅದರ ಜೊತೆ ಇನ್ನೊಂದು ಆಚೆ ಉಂಟು. ಮತ್ತು ಈ ಬಳ್ಳಿ ನೋಡಿ ಈ ಅಡಿಕೆ ಗಿಡಕ್ಕೆ ಹೋಗಿದೆ, ಅಲ್ಲಿ ಕೂಡ ಒಂದಾಗಿದೆ ನೋಡಿ. ನೋಡಿ ಅಲ್ಲಿ ಇದು ನೋಡಿ, ಇದು ರಾಣಿ ಅಂತ. ನಮ್ಮದಲ್ಲ, ನೇಬರ್ ಅವರದು ನೋಡಿ. ಅದು ಇಲ್ಲೇ ಇರುತ್ತೆ, ಅದಕ್ಕೆ ರಾಣಿ ಅಂತ ಹೇಳಿದರೆ ಖುಷಿ ಆಗುತ್ತೆ, ಅದರ ಹೆಸರು ರಾಣಿ ಅಂತ. ಸೊ ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ ಕುಂಬಳಕಾಯಿದು ಬಳ್ಳಿ ಉಂಟಲ್ಲ, ಅದರಲ್ಲಿ ಚಂದ ಒಂದು ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈ ಕೂತಿದೆ ನೋಡಿ. ಇದು ಪ್ಯಾಟರ್ನ್ ನೋಡಿ, ಜಸ್ಟ್ ಬ್ಯೂಟಿಫುಲ್ ಅಲ್ಲ. ಇಲ್ಲಿ ಒಂದು ಗೊಣ್ಣೆ ಹುಳ ಉಂಟು ನೋಡಿ. ಈಗ ಸ್ವಲ್ಪ ಮಲ್ಲಿಗೆ ಅಂತ ತೆಗೆಯುದು, ಮಲ್ಲಿಗೆ ಅಂತ ತೆಗೆದು ಕಟ್ಟಿ ದೇವರಿಗೆ ಇಡುವ ಅಂತ. ಜಾಸ್ತಿನ ಆಗಿಲ್ಲ, ಸ್ವಲ್ಪ ಉಂಟು. ಸೊ ಫಂಕ್ಷನ್ ಎಲ್ಲ ಏನಿಲ್ಲ, ಫಂಕ್ಷನ್ ಇದ್ದರೆ ಮುಡ್ಕೊಂಡು ಹೋಗ್ಬೋದಲ್ಲ, ಏನಿಲ್ಲ. ಸೊ ಸ್ವಲ್ಪ ತೆಗೆದು ದೇವರಿಗೆ ಇಡೋಣ ಅಂತ ನೋಡಿ. ಇಲ್ಲಿ ಆಗಿದೆ, ಅದನ್ನು ತೆಗೆಯುವ. ಅಮ್ಮ ಇಲ್ಲಿ ಏನೋ ಮಾಡ್ತಿದ್ದಾರೆ. ಎಂತ ಮಾಡುದು ನೀವು? ನಮ್ಮ ತೋಟದಲ್ಲಿ ಹೋದ ವರ್ಷ ನಾನು ಮತ್ತು ಅಪ್ಪ ಸಹ್ಯಾದ್ರಿ ನರ್ಸರಿಗೆ ಹೋಗಿ 2 ಬಾಳೆ ಗಿಡ, ಒಂದು ಹಲಸಿನ ಗಿಡ ಮತ್ತೆ ಒಂದು ಚಿಕ್ಕ ಗಿಡ, ಒಂದು ಗುಲಾಬಿ ಗಿಡ ತಂದದ್ದು. ಅದು ಈಗ 11 ತಿಂಗಳು ಆಯ್ತು ಇದಕ್ಕೆ ನಾಟಿ ಮಾಡಿ, 1 ವರ್ಷ ಕೂಡ ಆಗಲಿಲ್ಲ. ಅದು ನನಗೆ ತುಂಬಾ ಸಂತೋಷ ಆಗ್ತದೆ ಇದು ನೋಡುವಾಗ. ಇದು ಕ್ಯಾವಂಡಿಸ್. ಅದೇ ಕ್ಯಾವಂಡಿಸ್ ಅಲ್ಲ ನೋಡಿ. ಈಗ ಫಸ್ಟ್ ನೋಡಿ ಫಲ ಕೊಟ್ಟಿದೆ ಇದರದ್ದು. ಅದು ಏನಾದ್ರು ತಂದು ನಾಟಿ ಮಾಡಿದರೆ ಅದು ಫಲ ಸಿಗುವಾಗ ಎಷ್ಟು ಸಮಾಧಾನ ಆಗುತ್ತಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ನಮ್ಮದೇ ತೋಟದಲ್ಲಿ ಬೆಳೆದಂಥದ್ದು ಅದನ್ನು ಅಡುಗೆ ಮಾಡಿ ತಿನ್ನೋದಂದರೆ ಇನ್ನೂ ಸಮಾಧಾನ. ಅದರ ಜೊತೆ ಇನ್ನೊಂದು ಉಂಟಲ್ಲ, ನೇಂದ್ರ ಕೂಡ ಉಂಟು. ಕೈ ಬಳ್ಳಿ ನೋಡಿ, ಇದರಲ್ಲಿ ಕೂಡ 2 ಸಣ್ಣ ಸಣ್ಣದು ಕುಂಬಳಕಾಯಿ ಆಗಿದೆ, ಇನ್ನೂ ಆಗ್ತದೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಆ ಬಳ್ಳಿಯಲ್ಲಿ ಉಂಟಲ್ಲ, ಅಲ್ಲಿ ಆ ಬಳ್ಳಿಯಲ್ಲಿ ಉಂಟಲ್ಲ ಅಷ್ಟಿಗೆ ಆಗಿತ್ತು. ಮೊನ್ನೆದು ಕಬ್ಬು ಕೂಡ ನೆಟ್ಟದ್ದು, ಅದಕ್ಕೆ ಚಿಗುರು ಬಂದಿದೆ ಅಲ್ಲ ನೋಡಿ. ಎಲ್ಲಿ ಉಂಟು ಅದು ನಮ್ದು ಹಬ್ಬಕ್ಕೆ ನಾವು ತರ್ತೇವಲ್ಲ, ಅದರ ಬೆಳೆದಿದೆ. ಇದು ಮುಳ್ಳು ಸೌತೆಕಾಯಿ. ಇದು ಮುಳ್ಳು ಸೌತೆ. 10 ಗಿಡದಲ್ಲಿ 1 ಗಿಡ ಉಳಿದಿದೆ. ಎಲ್ಲ ಮಳೆ ಬಂದು ಎಲ್ಲ ಹೋಯ್ತಲ್ಲ. ಒಂದು ಗಿಡ ಉಳಿದಿದೆ, ಅದರಲ್ಲಿ 2 ಸಣ್ಣ ಕಾಯಿ ಉಂಟು. ಅದು ಈಗ ತೋರಿಸುದಿಲ್ಲ, ದೊಡ್ಡದಾಗುವಾಗ
ವಿಡಿಯೋ ಮಾಡುವ ಅಲ್ಲ. ಹೌದು. ಅದರ ಜೊತೆ ಇಲ್ಲಿ ನೋಡಿ ಇದು ನೇಂದ್ರ ಬಾಳೆಹಣ್ಣು. ಇದು ನೋಡಿ, ಇದು ಮತ್ತೆ ಆ ಕೆವಂಡಿಸ್ ಬಾಳೆ ಗಿಡ ಒಟ್ಟಿಗೆ ತಂದಿದ್ದು ನಾವು. ಇದು ಸಹ 1 ತಿಂಗಳು ಮೊದಲು ಕೊನೆ ಹಾಕಿತ್ತು. 1 ತಿಂಗಳು ಮುಂಚೆ ಅಲ್ಲ. ಇದು 10 months ಅಲ್ಲಿ, ಅದು 11 months ಅಲ್ಲಿ ಗೊನೆ ಹಾಕಿತ್ತು ನೋಡಿ. ಅದಕ್ಕೆ ನೋಡಿ ಎಷ್ಟು ದೊಡ್ಡದಾಗಿದೆ. ಇನ್ನು ಮುಂದೆ ಬೆಳೆದು ದೊಡ್ಡದಾದ ನಂತರ ಇನ್ನೊಂದು ಗಿಡದಲ್ಲಿ ದೊಡ್ಡದು, ಇದಕ್ಕಿಂತ ದೊಡ್ಡದು ಗೊನೆ ಸಿಗ್ಬೋದು. ನೋಡುವ, ವಿಡಿಯೋ ಮಾಡುವ ಅಲ್ಲ. ಇನ್ನು ಇಲ್ಲಿ ನೋಡಿ ಕುಂಬಳಕಾಯಿ ಬಳ್ಳಿ ಇದ್ದ ಅಡಿಕೆ ಗಿಡಕ್ಕೆಲ್ಲ ಹೋಗಿದೆ. ಬಟ್ ಅಲ್ಲಿ ನೋಡಿ ಕುಂಬಳಕಾಯಿ ಆಗಿದೆ. ತುಂಬಾ ಮಳೆ ಇದ್ದ ಕಾರಣ ತುಂಬಾ ಹುಲ್ಲು ಬಂದಿತ್ತು, ಅದರ ಬುಡಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ನಿನ್ನೆ ಕೂಡ ಮಳೆ ಇತ್ತು, ಇವತ್ತು ಸ್ವಲ್ಪ ಕಡಿಮೆ ಆಯ್ತು ಮಳೆ. ಇದು ಯಾವ ಗಿಡ ಗೊತ್ತುಂಟ? ಬಿಂಬುಲಿಯ? ಇದು ಬಿಂಬಲಿ ಗಿಡ. ಇದು ನಾನೊಂದು ಬಿಂಬಲಿ ತಂದು ಒಂದು ತೊಟ್ಟೆ, ಅದರದ್ದು ಬೀಜ ಒಂದು ತೊಟ್ಟೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಹೊಯ್ಗೆ ಹಾಕಿ ನೀರು ಹಾಕಿ, ಕಾಲು ನೀರು ಮತ್ತೆ ಹೊಯ್ಗೆ ಮಾತ್ರ ಅದರಲ್ಲಿ ಹಾಕಿ ಬೀಜ ಹಾಕಿ ಬೆಳೆಸಿದ್ದೆ. ಈಗ ಇಷ್ಟು ಅದರಿಂದ ತೆಗೆದು ಇಲ್ಲಿ ನಾಟಿ ಮಾಡಿದ್ದೇನೆ. ಎಷ್ಟು ದೊಡ್ಡದು ಬಂತು. ಇದು ಸೂರ್ನಲ್ಲ, ಅದಕ್ಕಿಂತ ಎದುರಿದ್ದದ್ದು ಶೂರ್ಣಗೆಡ್ಡೆ. ಅದು ಅಂಗಡಿಯಿಂದ ತಂದದ್ದು, ಅದರಲ್ಲಿ ಒಂದು ಬೀಜ ಇತ್ತು, ಅದು ತಂದು ನಾಟಿ ಮಾಡಿದ್ದೇನೆ. ಈಗ ಅಷ್ಟು ದೊಡ್ಡದಾಗಿದೆ. ನೋಡಿ, ಇನ್ನೊಂದು ಡಿಸೆಂಬರ್ ಜನವರಿ ಆಗುವಾಗ ಒಂದು ಅರ್ಧ ಕೆಜಿ ಅಷ್ಟು ಸಿಗ್ಬೋದು. ಇಷ್ಟು ದೊಡ್ಡ ಗೆಡ್ಡೆ ಸಿಗ್ಬೋದು ಅದರಲ್ಲಿ ಅಲ್ವಾ? ನಮ್ಗೆ ಒಂದು ಪದಾರ್ಥಕ್ಕೆ ಆಗ್ತದೆ ಅಲ್ಲ. ಎಂತ ಗೊತ್ತುಂಟ, ಕತ್ಲೆ ಆಯ್ತಲ್ಲ, ಈಗ ಡ್ಯಾನ್ಸ್ ಮಾಡಬೇಕು. ಅದೇ 5:30 ಆಯ್ತು, ಸೊಳ್ಳೆ ಕಷ್ಟ ಉಂಟು. ಆ್ಯಕ್ಚುಲಿ ನೆಕ್ಸ್ಟ್ ಈಗ ಏನಪ್ಪ ಅಂದರೆ ಒಂದೆಲಗ ಉಂಟು, ಅದ್ರ ಎಲೆ ಸ್ವಲ್ಪ ತೆಗಿಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಟ್ನಿ ಮಾಡ್ಲಿಕ್ಕೆ ಉಂಟು, ದೋಸೆ ಜೊತೆ ಅದರ ಚಟ್ನಿ ಸೂಪರ್ ಆಗಿರುತ್ತೆ. ಸೊ ಅದಕ್ಕೆ ಬಂದಿದ್ದೇವೆ. ಅಮ್ಮ ಅರ್ಜೆಂಟಲ್ಲಿದ್ದಾರೆ, ಸೊಳ್ಳೆ ಕಷ್ಟ ಉಂಟಲ್ಲ, ವ್ಲಾಗ್ ಮಾಡಬೇಡ, ನಿಲ್ಲಿಕ್ಕಾಗಲ್ಲ, ಡ್ಯಾನ್ಸ್ ಮಾಡ್ಬೇಕಂತ. ನೋಡಿ ನಾವು ಈಗ ಆಚೆ ಹೋಗ್ತಾ ಇರೋದು, ನಿಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸೊಳ್ಳೆ ಕಷ್ಟ ಉಂಟು. ಸೊ ಬೇಗನೆ ಒಂದೆಲಗದ ಸ್ವಲ್ಪ ಎಲೆಯನ್ನು ತೆಗಿವಾ. ಅಮ್ಮ ಇಲ್ಲಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ತೆಗಿಯ, ಒಳ್ಳೇದುಂಟಲ್ಲ, ಸ್ವಲ್ಪ ಸಾಕಲ್ಲ. ಸೊ ನೋಡಿ, ಇಷ್ಟು ಎಲೆ ತೆಗೆದೆ ನಾನು ಒಂದೆಲಗದ ಚಟ್ನಿ ಮಾಡಲಿಕ್ಕೆ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಇದು ಬೆಂಡೆಕಾಯಿ ಗಿಡ. ಇದು ಅಂದರೆ ಜಾಸ್ತಿ ಟೈಮ್ ಆಗಲಿಲ್ಲ ಇದಕ್ಕೆ, ನೋಡಿ ಆಗ್ತಾ ಉಂಟು. ಮತ್ತು ಹಿಯರ್ ಇಟ್ ಇಸ್ ಅಂತದ ನೋಡಿ. ಆದರೆ ನೀವು ಇಲ್ಲಿಂದ ವ್ಯೂ ನೋಡಿ, ನಮ್ಮ ಮನೆಯಿಂದ ಜಸ್ಟ್ ಬ್ಯೂಟಿಫುಲ್ ಸ್ಕೈ ನೋಡಿ, ಬ್ಯೂಟಿಫುಲ್ ಅಲ್ಲ. ಮತ್ತು ಅಲ್ಲಿ ಸುಗಂಧಿ ಗಿಡ ಉಂಟು, ಅಲ್ಲಿ ನಾನು ಸುಗಂಧಿ ತೆಗೆದೆ ಆಲ್ರೆಡಿ. ನೋಡಿ, ಸುಗಂಧಿ ತೆಗೆದೆ ಆಲ್ರೆಡಿ. ನಂಗಂತೂ ಇದು ತುಂಬಾ ಇಷ್ಟ. ಇದರ ಪರಿಮಳ ಅಂತೂ ವಾವ್. ಯಾರಿಗೆಲ್ಲ ಸುಗಂಧಿ ಹೂವು ಅಂದರೆ ಇಷ್ಟ ಕಮೆಂಟ್ ಮಾಡಿ. ಸೊ ಈಗ ಒಂದೆಲಗ ಚಟ್ನಿ ಮಾಡುವಂತ ಹೊರಟಿದ್ದೇವೆ. ಒಂದೆಲಗ ಚಟ್ನಿ ಹೇಗೆ ಮಾಡೋದಂತ ಅಮ್ಮ ಹೇಳಿಕೊಟ್ಟಿದ್ದಾರೆ ನೋಡಿ. ಬೇಕಾಗುವ ಸಾಮಗ್ರಿ ಎಲ್ಲ ರೆಡಿ ಉಂಟು. ಯಾವುದೆಲ್ಲ ಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಂತ ಈಗ ನಾನು ಹೇಳ್ತೇನೆ. ಸೊ ಮೊದಲಿಗೆ ನಾವು ನೋಡಿ ಒಂದೆಲಗ ಇಟ್ಕೊಂಡಿದ್ದೇವೆ. ಅದರ ದಂಟು ಏನುಂಟು ನೋಡಿ, ಅದು ಜಾಸ್ತಿ ಉದ್ದ ಬೇಡ ನೋಡಿ, ಕಾಣ್ತಾ ಉಂಟಾ? ಇಷ್ಟು ಸಾಕು, ಜಾಸ್ತಿ ಉದ್ದ ಬೇಡ. ಅದರ ಜೊತೆಗೆ ಉಂಟು, ಅರ್ಧ ಈರುಳ್ಳಿ, 2 ಬೀಜದಷ್ಟು ಹುಳಿ, 4 ಕಾಯಿ ಮೆಣಸು, ಇಷ್ಟು ತೆಂಗಿನಕಾಯಿ, ಅದು 1 ಕಪ್ ಅಷ್ಟು ಉಂಟು. ಅದರಲ್ಲಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿ. ಹೌದು, ಇದರಲ್ಲಿ ಒಂದು 12 ಎಲೆ ಉಂಟು, 12ರಿಂದ 15 ಉಂಟು. ಅದು ದೊಡ್ಡ ಎಲೆ ನೋಡಿ, ತುಂಬ ದೊಡ್ಡ ಎಲೆ. ಸಣ್ಣದು ಎಲೆ ಇದ್ರೆ ನೀವು ಡಬಲ್ ಕ್ವಾಂಟಿಟಿಯಲ್ಲಿ ತಗೊಳ್ಬೋದು. ಇಷ್ಟು ಸಾಮಗ್ರಿಗೆ ಸರಿ ಆಗ್ತದೆ. ಇದಕ್ಕೀಗ ಸ್ವಲ್ಪ ಉಪ್ಪು ಮತ್ತು ನೀರು ಸ್ವಲ್ಪ ಹಾಕಿ. ನೀರು ಹಾಕುವಾಗ ಇದು ನಾವಂದ್ರೆ ಬಿಸಿ ಮಾಡಿ ತಿನ್ನೋದಿಲ್ಲ, ಹೀಗೆ ತಿನ್ನೋದಲ್ಲ, ಅದಕ್ಕೆ ಬಿಸಿ ಮಾಡಿ ತಣ್ಣಗಾದ ನೀರನ್ನು ಹಾಕಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು. ಮೊದಲಿಗೆ ಒಂದೆಲಗವನ್ನು ಹಾಕೋಣ. ಇರ್ತಕ್ಕಂಥ ಈರುಳ್ಳಿ ತುಂಡು, ಹುಣಸೆ 4, ಹಸಿರು ಮೆಣಸಿನಕಾಯಿ 1 ಕಪ್ಪಷ್ಟು, ತೆಂಗಿನಕಾಯಿ, ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು.
ಆಯ್ತಲ್ಲ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಒಂದೆಲಗ ಚಟ್ನಿ ರೆಡಿ ಆಗಿದೆ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋ ತುಂಬಾ ಒಳ್ಳೆಯದು. ಒಂದೆಲಗ ಮೆಮೊರಿ ಪವರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ನೀರು ದೋಸೆ ಜೊತೆ ಈ ಚಟ್ನಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತಂತ ನಮ್ಗೆ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಮತ್ತೆ ಸಿಗೋಣ. ಮಾಡಿ, ಟೇಸ್ಟ್ ಹೇಗಿದೆ ಕಮೆಂಟ್ಸ್ ಮಾಡಿ. ಅಮ್ಮ ಕಮೆಂಟ್ಸ್ ಎಲ್ಲ ಓದ್ತಾನೆ ಕೂತ್ಕೊಂಡು. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್. ಬೈ ಬಾಯ್.